ಎಲ್ಲ ರಾಜಕೀಯ ಪಕ್ಷಗಳು ಮಹಿಳೆಯರನ್ನ ಕಡೆಗಣಿಸ್ತಾ ಇದ್ದು ಕೇವಲ ಸಾಂಬಾರ್ಗೆ ಪರಿಮಳ ತುಂಬುವ ಕರಿಬೇವಿನಂತೆ ಬಳಸಿಕೊಳ್ಳುತ್ತಿದ್ದಾರೆ. ಆದ್ರಿಂದ ಪಕ್ಷಭೇದ ಬಿಟ್ಟು ಹೋರಾಡಬೇಕು, ಗ್ಲಾಮರಸ್ ಆಗಿ ಕಾಣಿಸಿಕೊಂಡು ನಾಯಕರ ಹಿಂದೆ ಓಡಾಡುವುದನ್ನು ನಿಲ್ಲಿಸಬೇಕು ಅಂತ ಕಾಂಗ್ರೆಸ್ನ ಹಿರಿಯ ನಾಯಕಿ ಮೋಟಮ್ಮ ಹೇಳಿದ್ದಾರೆ. ನಗರದಲ್ಲಿ ನಡೆದ ಮಹಿಳಾ ಮಂಡಳಿಗಳ ಒಕ್ಕೂಟದ ಸಮಾವೇಶದಲ್ಲಿ ರಾಜಕೀಯದಲ್ಲಿ ಮಹಿಳೆ ಎನ್ನುವ ವಿಚಾರದಲ್ಲಿ ಮಾತನಾಡಿದ ಅವರು, ಮಹಿಳಾ ರಾಜಕಾರಣಿಗಳು ನಾಯಕರ ಮುಂದೆ ಹಲ್ಲು ಕಿರಿದು ನಿಲ್ಲುವುದನ್ನು ಬಿಡಬೇಕು. ಸ್ವಂತ ಕಾಲ ಮೇಲೆ ನಿಂತು ಕೆಲಸ ಮಾಡಿ ನಾಯಕರು ತಮ್ಮ ಬಳಿ ಸಹಾಯ ಕೇಳುವಂತೆ ಮಾಡಬೇಕು ಅಂತ ಹೇಳಿದ್ರು. ಮತದಾರರಲ್ಲಿ 50% ಮಹಿಳೆಯರು, ಆದ್ರೆ ಯಾವ ಸರ್ಕಾರವೂ ಯಾವ ಮುಖಂಡರು ಮಹಿಳೆಗೆ ಅಧಿಕಾರ ನೀಡಲು ಬಯಸಲಿಲ್ಲ. ಎಲ್ಲೂ ನಿರ್ಣಯ ಕೈಗೊಳ್ಳುವ ಅವಕಾಶ ಮಹಿಳೆಗೆ ಸಿಗ್ತಾ ಇಲ್ಲ ಅಂತ ಅವರು ವಿಷಾದಿಸಿದ್ರು. ಸಮಾಜದಲ್ಲಿ ಅತ್ಯಾಚಾರದಂತಹ ಮನಸ್ಥಿತಿ ನಿರ್ಮಾಣವಾಗಲು ಬಹುತೇಕ ಸಂದರ್ಭದಲ್ಲಿ ತಾಯಂದಿರೇ ಕಾರಣ. ಮಕ್ಕಳಿಗೆ ಅವರು ಗಟ್ಟಿತನವನ್ನ ಹೇಳಿಕೊಡುವುದಿಲ್ಲ. ಆದ್ರಿಂದ ಅತ್ಯಾಚಾರದ ಪಾಪದಲ್ಲಿ ತಾಯಂದಿರಿಗೂ ಪಾಲು ಇದೆ. ಸಿನಿಮಾದವರನ್ನ ನೋಡಿ ಕಲಿಯುವಂತೆ ಹೆಣ್ಣು ಮಕ್ಕಳಿಗೆ ಪ್ರೇರಣೆ ನೀಡುತ್ತಾರೆ. ಸ್ಲೀವ್ಲೆಸ್ ಬ್ಲೌಸ್, ಟ್ರಾನ್ಸ್ಪರೆಂಟ್ ಲಂಗ ಹಾಕಲು ಪ್ರೇರೇಪಿಸುವುದಕ್ಕಿಂತ ಸ್ವಾವಲಂಬಿಯಾಗಲು ತಿಳಿಸಿಕೊಡ್ಬೇಕು ಅಂತ ಹೇಳಿದ್ರು. ರಾಜಕೀಯದಲ್ಲಿ ಮಹಿಳೆ ಎಷ್ಟು ಜನ ಯೋಚನೆ ಮಾಡಿದರೆ ಗೊತ್ತಿಲ್ಲ. ರಾಜಕೀಯ ಸ್ಥಿತಿಗತಿ ಬೇರೆ ಇತ್ತು, ಇವತ್ತು ಬೇರೆ ಇದೆ. ಆದರೆ ಹೆಣ್ಣು ಮಕ್ಕಳ ಸ್ಥಾನ ಮಾನ ಇದನ್ನು ರಾಜಕೀಯದಲ್ಲಿ ನಾವು ವಿಚಾರ ಮಾಡಿದಾಗ ಅವತ್ತಿನ ದಿನಗಳಿಗಿಂತ ಇವತ್ತಿನ ದಿನಗಳಲ್ಲಿ ಅವರ ಸ್ಥಾನಮಾನಗಳು ಬಹಳ ಕಡಿಮೆ ಆಗಿದೆ. ಇಡೀ ರಾಜ್ಯದಲ್ಲಿ ನಾವು 50% ಇದ್ದೇವೆ ಮಹಿಳೆಯರು. ಮತ್ತು ಹೆಚ್ಚು ಕೆಲಸ ಮಾಡುವವರು, ಮತ ಹಾಕುವವರು ಮಹಿಳೆಯರೇ. ಆದರೆ ನಮಗೇಕೆ ಅವಕಾಶಗಳಿಲ್ಲ? ಮಹಿಳೆಯರು ನಾವೇನಾಗಿದ್ದೀವಿ ರಾಜಕಾರಣದಲ್ಲಿ, ಯಾವುದೇ ಪಕ್ಷದಲ್ಲಿ ಕರಿಬೇವಿನ ಸೊಪ್ಪು, ಸಾರಿಗೆ ಒಗ್ಗರಣೆಗೆ ಕರಿಬೇವು ಹಾಕಿದರೆ ಗಮ್ ಅನ್ನತ್ತೆ ಅಂತ ಅಲ್ವಾ? ನಂತರ ಅದನ್ನು ತೆಗೆದು ಹೊರಗಿಟ್ಟು ಊಟ ಮಾಡ್ತಾರೆ. ಹಾಗೆ ರಾಜಕೀಯದಲ್ಲಿ ನಮ್ಮನ್ನು ಬಳಕೆ ಮಾಡ್ಕೊಳ್ತಿದ್ದಾರೆ. ಇದಕ್ಕೆ ಇವತ್ತು 50% ಮಹಿಳೆಯರಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ನಮಗೆ ರಿಸರ್ವೇಷನ್ ಸಿಕ್ಕಿದೆ. ಇಲ್ಲಿ ಬೇರೆ ಬೇರೆ ಪಕ್ಷದ ಹೆಣ್ಣು ಮಕ್ಕಳು ಆಯ್ಕೆ ಆಗ್ತಾರೆ. ಅದು ತಾಲೂಕು ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಈ ನಗರಸಭೆಗಳು. ಅಲ್ಲಿ ನಮ್ಮಲ್ಲಿ ಒಗ್ಗಟ್ಟಾಗಬೇಕು. ಯಾವುದೇ ಪಕ್ಷದಿಂದ ಬಂದಿರಿ, ನಮ್ಮದು ಆದ್ಯತೆ, ನಮ್ಮ ಡಿಸಿಷನ್ ಮೇಕಿಂಗ್ ನಮ್ಮದಾಗಿರಬೇಕು. 50% ಮಹಿಳೆಯರಿದ್ದೇವಲ್ಲ, ನಾವು ಯಾಕೆ ತೀರ್ಮಾನ ಮಾಡೋದರಲ್ಲಿ ನಮ್ಮ ತೀರ್ಮಾನಕ್ಕೆ ಹೆಚ್ಚು ಬೆಲೆ ಸಿಗೋದಿಲ್ಲ? ಸಿಗುವ ಹಾಗೆ ಮಾಡಬೇಕಾದ್ರೆ ನಾವೇನು ಮಾಡಬೇಕು? ನಮ್ಮ ಒಗ್ಗಟ್ಟು ಪ್ರದರ್ಶನ ಆಗ್ಬೋದು. ಅವ್ರು ಆ ಪಕ್ಷದವ್ರು ಏನೋ ಹೇಳ್ತಾಳೆ, ಈ ಪಕ್ಷದವ್ರು ಏನೋ ಹೇಳ್ತಾರಲ್ಲ. ಅಲ್ಲಿ ಒಂದು ಟಾಯ್ಲೆಟ್ ಹಾಕಬೇಕು ಹೆಣ್ಣು ಮಕ್ಕಳ ಶಾಲೆಗೆ, ಅಥವಾ ಇನ್ನೆಲ್ಲ ಈ ಟೌನ್ ಒಳಗಡೆ ಒಂದು ಸ್ಪೆಷಲ್ ಫಾರಿನಲ್ಲೆಲ್ಲ ಅಲ್ಲಲ್ಲಿ ವಿಶೇಷ ಟಾಯ್ಲೆಟ್ಸ್ಗಳನ್ನ ರಚನೆ ಮಾಡಿರುತ್ತೆ. ಇಲ್ಲಿ ಬೀದಿ ಮೇಲೆ ನಿಂತು ಗಂಡಸರು ಮೂತ್ರ ಮಾಡ್ತಾರೆ ಅಂತಂದು ತಡಿಬೇಕು. ಅಲ್ಲಿ ಒಂದು ಟಾಯ್ಲೆಟ್ ಆಗಬೇಕು ಅಂತ ಒಬ್ಬ ಹೆಣ್ಮಗಳು ವಿಚಾರ ಮಾಡಿದರೆ ಅದಕ್ಕೆ ಆದ್ಯತೆ ಸಿಗಬೇಕು. ಇಲ್ಲೊಂದು ಅಂಗನವಾಡಿ, ಇಲ್ಲೊಂದು ಸ್ಕೂಲು, ಇನ್ನೊಂದು ಏನು ಆಗಬೇಕು ಅಂತ ಹೇಳಿದರೆ ಅದು ನಮ್ಮ ಮೇಲುಗೈ ಆಗಬೇಕು. ಅದನ್ನು ನಾವು ಕೇಳೋದಿಲ್ಲ. ನಮ್ಮ ನಾಯಕರು ಯಾರು ನಮ್ಮನ್ನು ರಾಜಕೀಯವಾಗಿ ಬೆನ್ನು ತಟ್ಟಿ ಪಂಚಾಯಿತಿ ನಿಲ್ಲಿಸಿದ್ರು, ತಾಲೂಕು ಪಂಚಾಯಿತಿ ನಿಲ್ಲಿಸಿದ್ರು, ಜಿಲ್ಲಾ ಪಂಚಾಯಿತಿ ನಿಲ್ಲಿಸಿದ್ರು, ಅವ್ರು ಹೇಳಿದಾಗೆ ನಾನು ನಡೆದುಕೊಳ್ಬೇಕು. ಇಲ್ಲ ಗಂಡ ಹೇಳಿದಾಗ ಕೇಳಬೇಕು, ಇಲ್ಲ ಮಕ್ಕಳು ಹೇಳಿದಾಗೆ, ಮಗ ಹೇಳಿದಾಗ ಕೇಳಬೇಕು. ಇವತ್ತು ಯಾಕೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ನಡೆಯುತ್ತೆ? ಯಾಕೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಕುಟುಂಬದಲ್ಲಿ ನಡೆಯುತ್ತೆ? ಇದನ್ನು ಹೇಗೆ ತಡೆಗಟ್ಟಬೇಕು? ನಾವು ಯಾರಾದರೂ ವಾಯ್ಸ್ ಮಾಡ್ತೀವ? ಮಾಡೋದಿಲ್ಲ. ಒಟ್ಟಾಗಿ ಸೇರಿ ಎಲ್ಲೇ ದೇಶದಲ್ಲಿ ಹೆಣ್ಣುಮಕ್ಕಳು ಸುಮ್ಮನೆ ಬೇಟಿ ಬಚಾವೋ ಅಂದ್ ಕೂಡ ಬಚಾವ್ ಆಗಿಬಿಡ್ತಾರಾ? ಪಡಾವೋ ಅಂದ್ಕೊಂಡು ಪಡಾವು ಮಾಡಿಬಿಡ್ತಾರಾ? ಅದಕ್ಕೆ ಪಕ್ಷದ ಮುಖಂಡರು ಇರ್ಬೋದು, ಹೆಣ್ಮಕ್ಳು ಇರ್ಬೋದು, ಒತ್ತು ಕೊಡಬೇಕು. ಬಚಾವ್ ಮಾಡಲಿಕ್ಕೆ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು. ಸಾಂತ್ವನ ಕೇಂದ್ರ ಇದೆ, ಮಹಿಳಾ ಒಕ್ಕೂಟಗಳಿದೆ. ಅದಕ್ಕೆಲ್ಲ ಒಟ್ಟಾಗಿ ಸೇರಿ ಪ್ರತಿಭಟನೆ ಮಾಡಿ ಒಟ್ಟಾಗಿ ನಡ್ಕೊಂಡಾಗ ಪೊಲೀಸು ಹೆದರ್ತಾರೆ, ಅಧಿಕಾರಿಗಳು ಹೆದರ್ತಾರೆ. ಇಲ್ಲದೇ ಇದ್ದರೆ ನಿಮಗೆ ಯಾರೂ ಕೇರೇ ಮಾಡೋದಿಲ್ಲ. ಆ ರೀತಿ ಮಾಡೋದು ಬಿಟ್ಟು ಇವತ್ತು ನಾವು ಏನು ಮಾಡ್ತೀವಿ ಅಂದರೆ, ರಾಜಕಾರಣದಲ್ಲಿ ಹೆಣ್ಮಕ್ಳು ನಾವು ಒಂಥರ ಗ್ಲಾಮರಸ್ ಆಗಿರಬೇಕು. ನಮ್ಮ ನಾಯಕರುಗಳು ನಮ್ಮನ್ನು ಗುರುತಿಸಬೇಕು. ನಮ್ಮ ನಾಯಕರಿಗೆ ನಾವು ಭಾಳ ಒಬೀಡಿಯೆಂಟ್ ಆಗಿರಬೇಕು. ಇದು ಜಾಸ್ತಿ ಆಗಿದೆ. ಇದನ್ನು ಬಿಡಬೇಕು. ಇದನ್ನು ಎಲ್ಲಿವರೆಗೂ ನೀವು ಬಿಡೋದಿಲ್ಲ. ರಾಜಕೀಯದಲ್ಲಿ ಹಲ್ಲು ಕಿರ್ಕೊಂಡು ಹೋಗೋದು ಅಂತ ನಾನು ಹೇಳ್ತೀನಿ. ಹಲ್ಲು ಕಿರಿಯೋದು ಬಿಡಬೇಕು.
ನಾವು ನಮ್ಮ ಸುತ್ತಮುತ್ತಲಿನ ಜನರಿಗೆ ಸಹಾಯ ಮಾಡ್ತಾ ಇದ್ದರೆ, ಅಥವಾ ಓಲ್ಡ್ ಏಜ್ ಹೋಮ್ನವ್ರು ಇರ್ಬೋದು, ಅಥವಾ ಹ್ಯಾಂಡಿಕ್ಯಾಪ್ ಇರ್ಬೋದು, ಈಗ ಬಂದಿರುವ ಗ್ಯಾರಂಟಿ ಎಲ್ಲಿ 2,000 ಅವರಿಗೆ ಲಿಂಕು ಮಾಡಿ ಅವ್ರಿಗೆ ಸಹಾಯ, ಇದೆಲ್ಲ ಮಾಡಿದರೆ ಹೆಣ್ಮಕ್ಳು ನಾವು ಹೇಳ್ದಂಗೆ ಕೇಳ್ತಾರೆ. ಯಾವ ನಾಯಕರಿದ್ದಾರೆ ಚುನಾವಣೆ ಟೈಮಲ್ಲಿ ನಮಗೆ ಬಂದು ಹಲ್ಕಿರಿಬೇಕು, ನಮ್ಮನ್ನು ಬಂದು ಬೇಡಬೇಕು, ಅಮ್ಮ ನಿನ್ನ ಸಹಾಯ ಬೇಕಮ್ಮ. ಇದನ್ನು ನಾವು ಎಲ್ಲಿವರೆಗೂ ಅರ್ಥ ಮಾಡಿಕೊಳ್ಳೋದಿಲ್ಲ, ರಾಜಕೀಯದಲ್ಲಿ ವಿಚಾರ ಮಾಡೋದಿಲ್ಲ, ನಡೆದುಕೊಳ್ಳೋದಿಲ್ಲ, ಅಲ್ಲಿವರೆಗೂ ಕರಿಬೇವೆ.